ದಿವಸ ಬೆಂಗಳೂರಿನ 𝐼 ಫೈನಾನ್ಷಿಯಲ್ ಸರ್ವಿಸಸ್ ಸಂಸ್ಥೆಯವರು ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಡುವಂತೆ ಒಂದು ವಿಡಿಯೋವನ್ನು ತಯಾರಿಸಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಮಾರುಕಟ್ಟೆಯಲ್ಲಿ ಹಣ ತೊಡಗಣೆ ಮಾಡುವಂಥದ್ದು ಬಡ ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗದವರಿಗೂ ಕೂಡ ಒಂದು ಸವಾಲಿನ ವಿಷಯವಾಗಿದೆ. ನಾವು ಬಡವರು ಹೆಚ್ಚಾಗಿ ಮಾಡಬೇಕಂದ್ರೆ ಹಣವನ್ನು ಮನೆ ಕಟ್ಟೋದಕ್ಕೆ ಹಾಕ್ತೇವೆ ಅಥವಾ ಚಿನ್ನ ಖರೀದಿಗೆ ಹಾಕ್ತೇವೆ. ಚಿನ್ನ ಆಭರಣ ಖರೀದಿ ಮಾಡಿದರೆ ಅದರೊಳಗೆ ಏನು ಲಾಭ ಆಗೋದಿಲ್ಲ. ಮನೆ ಕಟ್ಟಿದ ನಂತರ ಆ ಸೈಟಿನ ಬೆಲೆ ಕೂಡ ಹೋಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಮಾರುಕಟ್ಟೆ ಇನ್ಸ್ಟ್ರೂಮೆಂಟ್ ಅಂದರೆ ಈಕ್ವಿಟಿ, ಶೇರಿಗೆ ದುಡ್ಡು ಹಾಕುವಂಥದ್ದು ಅಥವಾ ಶೇರಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಭಾಳ ಲಾಭದಾಯಕ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇವತ್ತು ನಾವೇ ನೋಡಿದ ಹಾಗೆ ಮಾರುಕಟ್ಟೆಯಲ್ಲಿ ಶೇರಿನ ಬೆಲೆ ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗಿರುವಾಗ ನಮಗೆ ಶೇರಿಗೆ ಹಾಕಲಿಕ್ಕಾಗದಿದ್ದರೆ ಶೇರಿನಲ್ಲಿ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡಿನಲ್ಲಿ ಹಣ ಹಾಕಿದರೆ ಭಾಳಷ್ಟು ಲಾಭ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಇವತ್ತು ನಾವು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಕೂಡ ನೋಡ್ತಾ ಇದ್ದೇವೆ, ಟಿ ವಿಯಲ್ಲಿ ಕೂಡ ನೋಡ್ತಾ ಇದ್ದೇವೆ. ಸರ್ಕಾರವು ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ಹಣ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಅಡ್ವೈಸರಿ ಸರ್ವಿಸ್ ಕೊಡೋದಕ್ಕೆ 𝐼 ಫೈನಾನ್ಷಿಯಲ್ ಸರ್ವಿಸಸ್ನವರು ನಮ್ಮೂರಿನವರೇ, ಉಡುಪಿಯವರು, ಅವರು ಬೆಂಗಳೂರಿನಲ್ಲಿ ಇದ್ದುಕೊಂಡು ಇಡೀ ನಮ್ಮ ರಾಜ್ಯದ ಎಲ್ಲ ಕಡೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಹೇಗೆ ಅವರು ಏನು ಚಾರ್ಜ್ ಇಸ್ಕೊಳ್ಳೋದಿಲ್ಲ, ಬದಲಾಗಿ ಅದರ ಮಾರ್ಗದರ್ಶನವನ್ನು ಕೊಟ್ಟು ಮ್ಯೂಚುವಲ್ ಫಂಡ್ನಿಂದ ಅವರಿಗೆ ಕಮಿಷನ್ ಸಿಗ್ತದೆ. ಹಾಗೆ ಅವರು ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಸಹ ಸಂಸ್ಥೆಗಳ ಜೊತೆಯಲ್ಲಿ ಅವರು ಇನ್ವೆಸ್ಟ್ಮೆಂಟ್ಗೆ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಮ್ಮ ಅನುಭವದ ಮೇರೆಗೆ ನಮ್ಮ ಕಾರ್ಯಕರ್ತರಿಗೂ ಅವರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರಿಗೆ ಅನುಕೂಲವಾಗುವಂತೆ ಮತ್ತು ಸಾಮಾನ್ಯರಿಗೆ ತಿಳುವಳಿಕೆ ಮೂಡುವಂತೆ ಒಂದು ವಿಡಿಯೋವನ್ನು ತಯಾರಿಸಿದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ನಮಗೆ ಹೇಗೆ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಲಾಭವನ್ನು ಗಳಿಸ್ಕೊಳ್ಬೋದು ಅನ್ನೋದ್ರ ಮಟ್ಟಿನಲ್ಲಿ ಒಂದು ವಿಡಿಯೋವನ್ನು ತಯಾರಿಸಿದ್ದಾರೆ. ಆ ವಿಡಿಯೋವನ್ನು ಇವತ್ತು ನಮ್ಮ ಈ ರೀತಿಯಲ್ಲಿ ಬಡವರ ಜೊತೆಯಲ್ಲಿ ಮತ್ತು ನಮ್ಮಂಥವ್ರ ಜೊತೆಯಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ತಾ ಇರ್ತಕ್ಕಂಥ ಪೂಜ್ಯರು ಅದನ್ನು ವಿದ್ಯುಕ್ತವಾಗಿ ಇವತ್ತು ಸಮಾಜಕ್ಕೆ ಬಿಡುಗಡೆ ಮಾಡಿದ್ದಾರೆ, ಪಬ್ಲಿಕ್ಕಿಗೆ ಬಿಡುಗಡೆ ಮಾಡಿದ್ದಾರೆ. ಈ ವಿಡಿಯೋದನ್ನು ನೋಡಿದವರೆಲ್ಲರೂ ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಹಣ ತೊಡಗಣೆ ಮಾಡೋದು ಹೇಗೆ ಮತ್ತು ಅದರಿಂದ ಏನು ಲಾಭ ಇದೆ ಎಲ್ಲವೂ ಗೊತ್ತಾಗುತ್ತೆ. ಅತ್ಯಂತ ಸರಳವಾಗಿ ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಮ್ಯೂಚುವಲ್ ಫಂಡ್ನಲ್ಲಿ ಹಣ ತೊಡಗಣೆ ಮಾಡ್ಬೋದು ಮತ್ತು ಅದರಿಂದ ಯಾವ ರೀತಿ ಲಾಭ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಉತ್ತಮವಾದಂಥ ಉದಾಹರಣೆಗಳ ಸಮೇತ ಅವರು ನಮಗೆ ವಿಡಿಯೋವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಇವತ್ತು ಪೂಜ್ಯರು ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಇಡೀ ಸಮಾಜಕ್ಕೆ ಹೇಗೆ ಈ ದೊಡ್ಡ ಫಂಡ್ ಅಂದರೆ 55 ಲಕ್ಷ ಕೋಟಿ ರೂಪಾಯಿ ಇರುವಂಥ ಒಂದು ಮ್ಯೂಚುವಲ್ ಫಂಡ್ ಸೆಕ್ಟರ್ನಲ್ಲಿ ಬಡವರು, ಮಧ್ಯಮ ವರ್ಗದವರು, ಹಳ್ಳಿಯಲ್ಲಿರುವವರು ಹೇಗೆ ಹಣ ತೊಡಗಿಸ್ಬೋದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾರ್ಗದರ್ಶನ ಆಗ್ತದೆ ಅಂತ ನಾವೆಲ್ಲ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದಂಥ ಪೂಜ್ಯರಿಗೆ ತಲೆಬಾಗಿ ಹಣ ಬಂಡವಾಳ ಹೂಡಿದವರಿಗೆ ಅಪಾಯ ಇರಬಾರ್ದು ಅಂತ. ಆದರೆ ಇದರಲ್ಲಿ ಬ್ಯಾಂಕಿನಲ್ಲಿ FD ಇಡೋದಕ್ಕಿಂತ ಹೆಚ್ಚು ಲಾಭ ಬರುತ್ತೆ. 16% ಈಗ 16% ಈಗ 16% ರಿಸಲ್ಟ್. ಬ್ಯಾಂಕ್ ಹೆಚ್ಚು ಅಂದರೆ FD 6%, 7.5% ಬರ್ತದೆ. ಇದು ಹಾಗಲ್ಲ, ಇವರು ಆ ಹಣವನ್ನು ಬೇರೆ ಬೇರೆ ಸಹ ಹಾಕಿ ಏರ್ಪೇರ್ ಆದಾಗ ಅವರೇ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಮತ್ತು ಮ್ಯೂಚುವಲ್ ಫಂಡಿಂದ ಅಪಾಯ ಕಡಿಮೆ ಇದೆ, ಲಾಭ ಜಾಸ್ತಿ ಇದೆ. ದೀರ್ಘಾವಧಿಗೆ ಬಂದವರಿಗೆ ಅದರಿಂದ ಅನುಕೂಲ ಇದೆ. ಎಲ್ಲ ನಮ್ಮ ಸಂಘದ ಸದಸ್ಯರು ಕೂಡ ಇದನ್ನು ಮಾಡ್ಬೋದು. ಬರೀ ಚಿನ್ನ ಮತ್ತು ಬೇರೆ ವಸ್ತುಗಳಲ್ಲಿ ಮಾಡೋದನ್ನು ಮ್ಯೂಚುವಲ್ ಫಂಡಲ್ಲಿ ಇಡ್ಬೋದು. ಒಂದು 30 ವರ್ಷ 1.5-2 ಕೋಟಿ ರೂಪಾಯಿ ಆಗುತ್ತೆ. ಅಂದರೆ ಅದು ಮಾರ್ಕೆಟ್ ಡೌನ್ ಆಗುವಾಗ ಜಾಸ್ತಿ ಶೇರ್ಸ್ ಪರ್ಚೇಸ್ ಮಾಡ್ತಾರೆ, ಮಾರ್ಕೆಟ್ ಅಪ್ ಆಗುವಾಗ ಬೀಳುತ್ತೆ. 4-5 ವರ್ಷ ಪ್ಲಾನಿಂಗ್ ಕರೆಕ್ಟ್ ಮಾಡಿರ್ಬೇಕು. ಶಾರ್ಟ್ ಟರ್ಮ್ ಮಾರ್ಕೆಟಿಂಗ್ ಹಾಕಬಾರ್ದು. 4-5 ವರ್ಷ ಒಳಗೆ ಬೇರೆ ಪ್ರಾಡಕ್ಟ್, ಲಾಂಗ್ ಟರ್ಮಿಗೆ ಬೇರೆ ಪ್ರಾಡಕ್ಟ್. ಮಾರುಕಟ್ಟೆಯಲ್ಲಿ ಹಣ ತೊಡಗಣೆ ಮಾಡುವುದು ಬಡವರಿಗಾಗಲಿ, ಮಧ್ಯಮ ವರ್ಗದವರಿಗಾಗಲಿ, ಶ್ರೀಮಂತರಿಗಾಗಲಿ ಒಂದು ಸವಾಲಿನ ವಿಷಯ ಆಗಿದೆ. ನಮ್ಮಲ್ಲಿ 10 ರೂಪಾಯಿ ಇರ್ಬೋದು, 10 ಲಕ್ಷ ರೂಪಾಯಿ ಇರ್ಬೋದು. ಅದನ್ನು ಲಾಭ ಬರುವಂತೆ ಯಾವ ರೀತಿ ವಿನಿಯೋಗಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಕಾಣುವಂಥದ್ದು. ಹಾಗಾಗಿ ಬಡವರಾಗಿದ್ದರೆ ಹಣವನ್ನು ಸುಲಭವಾಗಿ ಕಾಣುವಂಥ ಚಿನ್ನ ಖರೀದಿ ಇರಬಹುದು, ಅಥವಾ ಭೂಮಿ ಖರೀದಿ ಇರ್ಬೋದು, ಅಥವಾ ಮನೆ ಕಟ್ಟಿಸುವುದರಲ್ಲಿ ಹಣವನ್ನು ಬಳಕೆ ಮಾಡ್ಬೋದು. ಆದರೆ ಇದು ತತ್ಕಾಲಕ್ಕೆ ಲಾಭದಾಯಕ ಅಂತ ಕಂಡರೂ ಕೂಡ ದೀರ್ಘಕಾಲದಲ್ಲಿ ಹಣ ಬೆಳೆಯುವಂತೆ ಮಾಡುವ ನಿಟ್ಟಿನಲ್ಲಿ ಇದು ಅಷ್ಟು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಇವತ್ತಿನ ದಿವಸಕ್ಕೆ ನಾವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸೋದ್ರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು ಅಂತ ಇವತ್ತು ಹೆಚ್ಚಿನ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಷೇರು ಮಾರುಕಟ್ಟೆ ಅಂತಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, GDP ಹೇಗಿದೆ,
ನಮ್ಮ ದೇಶದ ಸಾಧನೆ ಹೇಗಿದೆ, ನಮ್ಮ ದೇಶದ ವಸ್ತುಗಳು ಹೊರದೇಶದಲ್ಲಿ ಯಾವ ರೀತಿ ಖರೀದಿ ಮಾಡ್ತಾರೆ, ಇವೆಲ್ಲವನ್ನು ನೋಡಿಕೊಂಡು ಷೇರು ಮಾರ್ಕೆಟಲ್ಲಿ ಬಹಳ ದೊಡ್ಡ ಪರಿಣಾಮ ಆಗುತ್ತೆ. ಎಲ್ಲಿಯೋ ಅಮೇರಿಕದಲ್ಲಿ ಆಗುವಂಥ ಬದಲಾವಣೆಗಳು ನಮ್ಮ ದೇಶದ ಷೇರು ಮಾರುಕಟ್ಟೆ ಮೇಲೆ ಭಾಳ ದೊಡ್ಡ ಬದಲಾವಣೆ ಆಗುತ್ತೆ. ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಣೆ ಮಾಡಿದಾಗ ನಮ್ಮ ದೇಶ ಅಭಿವೃದ್ಧಿ ಆದಂತೆ ನಾವು ಹಣವನ್ನು ಕೂಡ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸಣ್ಣ ಸಣ್ಣ ರೀತಿಯಲ್ಲಿ ಹಣ ತೊಡಗಣೆ ಮಾಡಿದವರು ಲಕ್ಷಾಧೀಶರಾದಂಥ ಕೋಟ್ಯಾಧೀಶರಾದಂಥ ಉದಾಹರಣೆಗಳಿವೆ. ಆದರೆ ಸಾಮಾನ್ಯರಿಗೆ, ಅದು ಅವಿದ್ಯಾವಂತರಿಗೆ ಷೇರು ಮಾರ್ಕೆಟಲ್ಲಿ ಹಣ ತೊಡಗಣೆ ಮಾಡೋದು ಹೇಗೆ ಅನ್ನುವಂಥದ್ದು ಒಂದು ದೊಡ್ಡ ಸವಾಲಿರ್ತದೆ. ಒಂದು ಸಣ್ಣ ಉದಾಹರಣೆ ಕೊಡೋದಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಗೋವಾಕ್ಕೆ ಹೋಗಿದ್ದೆ. ಗೋವಾದಲ್ಲೊಬ್ಬ ಟ್ಯಾಕ್ಸಿ ಡ್ರೈವರ್ನ ಇಡೀ ದಿನ ತಿರುಗಾಟಕ್ಕೆ ನಾನು ಬಳಕೆ ಮಾಡಿಕೊಂಡೆ. ಅವನು ನನ್ನ ಹತ್ರ ಸಾಯಂಕಾಲದ ಹೊತ್ತಿಗೆ ಕೇಳ್ದ, ಸರ್ ನೀವು ಷೇರು ಮಾರ್ಕೆಟಲ್ಲಿ ದುಡ್ಡು ಹಾಕ್ತೀರಾ ಅಂತ ಕೇಳ್ದ. ನಾನು ಸ್ವಲ್ಪ ಹಾಕ್ತೀನಪ್ಪ, ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ ಅಂತಂದೆ. ನೀವು ಷೇರ್ ಮಾರ್ಕೆಟಿಗೂ ಹಾಕ್ತೀರಾ ಅಂತ ಕೇಳ್ದ. ಸ್ವಲ್ಪ ಹಾಕ್ತೇನೆ ಅಂತಂದೆ. ಅದಕ್ಕೆ ಅವನು ನಾನು ಹಾಕ್ತೇನೆ, ನಾನು ವ್ಯವಹಾರ ಮಾಡ್ತಾ ಇದ್ದೇನೆ ಅಂತಂದ. ಹಾಗಾದರೆ ಒಂದು ಟಿಪ್ಸ್ ಕೊಡು ನೋಡುವ ಅಂತ ನಾನು ಅವನಿಗೆ ಕೇಳಿದೆ. ಅದಕ್ಕೆ ಅವನಿಗೆ ತೆಗೆದ ಬಾಯಿಗೆ 2 ಷೇರಿನ ಹೆಸರು ಹೇಳ್ದ. ರೆಲಿಗೇರಿಗೆ ಹಾಕಿ ಮತ್ತು ಝೊಮ್ಯಾಟೋಗೆ ಹಾಕಿ ತುಂಬ ಲಾಭ ಬರ್ತದೆ ಅಂತ ಹೇಳ್ದ. ಆವತ್ತಿನ ದಿವಸ ಝೊಮ್ಯಾಟೊ 113 ರೂಪಾಯಿ ಇತ್ತು. 2 ತಿಂಗಳಿಂದ ಡಿಸೆಂಬರ್ 25ನೇ ತಾರೀಕು ನಾನು ಮಾತಾಡಿದ ವಿಷಯ ಹೇಳೋದು. 113 ರೂಪಾಯಿ ಇತ್ತು ಮತ್ತು ರೆಲಿಗೇರಿ 213 ರೂಪಾಯಿ ಇತ್ತು. 1.5 ತಿಂಗಳು ನಾನು ಹಾಕಲಿ, ನಾವು ತಮಾಷೆ ಮಾಡಿದ್ದಾನೆ ಅಂತ ಅಂದ್ಕೊಂಡೆ. ಇವತ್ತು ನೋಡುವಾಗ ಝೊಮ್ಯಾಟೊ 140 ರೂಪಾಯಿಲಿದೆ, ರೆಲಿಗೇರಿ 240 ರೂಪಾಯಿಲಿದೆ. 1.5 ತಿಂಗಳಿನಲ್ಲಿ ಒಂದು ಷೇರಿನ ಮೇಲೆ 27 ರೂಪಾಯಿ ಲಾಭ. ನನಗದು ಹಾಕಲಿಕ್ಕೆ ಧೈರ್ಯ ಆಗಲಿಲ್ಲ, ನಾನು ಸುಮ್ಮನೆ ಕೂತಿದ್ದೆ. ಆದರೆ ನಮ್ಮಂಥವರಿಗೆ ಧೈರ್ಯ ಕೊಡುವಂಥ ಒಂದು ಸಾಧನ ಅಂತ ಹೇಳಿದರೆ ಅದು ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಅಂತಂದರೆ ನಮಗೆ ಗೊತ್ತಿಲ್ಲ ಷೇರು ಹೇಗೆ ಬೆಳೀತದೆ, ಹೇಗೆ ಇಳಿತದೆ ಅಂತ ಗೊತ್ತಿಲ್ಲ. ಆದರೆ ಅದನ್ನು ಗೊತ್ತಿರುವಂಥ ತಜ್ಞರು ಒಂದು ಫಂಡ್ ಕ್ರಿಯೇಟ್ ಮಾಡ್ತಾರೆ. ಆ ಫಂಡಿನಲ್ಲಿ ನಾವು ಹಣವನ್ನು ಹಾಕಿದೆ, ಅವರು ಅದನ್ನು ಭಾಳ ಬುದ್ಧಿವಂತಿಕೆಯಿಂದ ಬಳಸಿಕೊಂಡು ಯಾವ ಮಾರುಕಟ್ಟೆಯಲ್ಲಿ ಹೆಚ್ಚು ಲಾಭ ಬರ್ತದೋ ಅಲ್ಲಿ ವಿನಿಯೋಗಿಸಿಕೊಂಡು ನಮ್ಮ ಹಣವನ್ನು ವೃದ್ಧಿ ಮಾಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಇದು ನೇರವಾಗಿ ನಾವು ಷೇರಿಗೆ ಹಣ ಹಾಕೋದಿಲ್ಲ, ಆದರೆ ಷೇರಿನಲ್ಲಿ ಬಳಕೆ ಮಾಡುವಂಥವರಿಗೆ ನಾವು ಹಣವನ್ನು ಕೊಡ್ತೇವೆ. ಅದರಿಂದ ನಾವು ಮಾರುಕಟ್ಟೆಯಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತೇವೆ. ಮ್ಯೂಚುವಲ್ ಫಂಡು ಅತ್ಯಂತ ಹೆಸರುವಾಸಿ ಕಂಪನಿಗಳು ಮಾಡ್ತಾ ಇದ್ದಾವೆ. ಇವತ್ತು LIC ಅವರು ಬೇಕಾದಷ್ಟು ಮ್ಯೂಚುವಲ್ ಫಂಡ್ ಇಟ್ಕೊಂಡಿದ್ದಾರೆ. ಅಥವಾ ನಮ್ಮ ಯಾವ ಬ್ಯಾಂಕ್ ಬೇಕಾದ್ರೂ ಹೇಳಿ, ಆ ಬ್ಯಾಂಕಿನವ್ರದ್ದೇ ಮ್ಯೂಚುವಲ್ ಫಂಡ್ಗಳಿವೆ. ಅಥವಾ UTIನವ್ರದ್ದು ಮ್ಯೂಚುವಲ್ ಫಂಡ್ ಇದೆ, ತುಂಬ ಕಂಪನಿಯವ್ರದ್ದು ಮ್ಯೂಚುವಲ್ ಫಂಡ್ಗಳಿದೆ. ಅವರಿಗೆಲ್ಲ ಫಂಡ್ ಮ್ಯಾನೇಜರ್ ಅಂತ ಒಬ್ಬರು ಇರ್ತಾರೆ. ಅವರ ಹಣವನ್ನು ಬೆಳೆಸ್ತಾ ಹೋಗ್ತಾರೆ. ಅಂದರೆ ಷೇರು ಮಾರ್ಕೆಟಲ್ಲಿ ತೊಡಗಣೆ ಮಾಡಿಕೊಂಡು ಪ್ರತಿ ವರ್ಷ ಪ್ರತಿ ತಿಂಗಳು ಮಾರ್ಕೆಟ್ ಅಪ್ ಆದಾಗ ಡೌನ್ ಆದಾಗ ಲಾಭ ಮಾಡುವ ಹಾಗೆ ಮಾಡ್ತಾರೆ. ಇದಕ್ಕಾಗಿ ಮ್ಯೂಚುವಲ್ ಫಂಡ್ ಅನ್ನುವಂಥ ಒಂದು ಹೊಸ ಪ್ರಪಂಚ ಇದೆ. ಅದಕ್ಕೆ ನೀವು ಜಾಹೀರಾತಲ್ಲೂ ನೋಡಿರ್ಬೋದು, ಮ್ಯೂಚುವಲ್ ಫಂಡ್ ಸರಿ ಇದೆ ಅಂಥೇಳಿ ಹೇಳುವಂಥದ್ದನ್ನು ನೋಡಿರ್ಬೋದು. ಹಾಗೆ ನಾವು ಪ್ರತಿ ತಿಂಗಳು ಒಂದಷ್ಟು ಹಣವನ್ನು ಈ ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾ ಹೋದರೆ ನಮ್ಮ ಹಣ ನಷ್ಟ ಆಗೋದಿಲ್ಲ. ಮಾರುಕಟ್ಟೆ ಏನೋ ಯುದ್ಧ ಆಗಿಯೋ ಕ್ಷಾಮ ಆಗಿ ಮಾರುಕಟ್ಟೆ ಬಿದ್ದು ಹೋದರೆ ವಿಷಯ ಬೇರೆ. ಅಲ್ಲದಿದ್ದರೆ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ತನ್ನದೇ ಆದಂಥ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತದೆ. ಆದ್ದರಿಂದ ಇವತ್ತು ಮ್ಯೂಚುವಲ್ ಫಂಡಿಗೆ ಹಣ ಹಾಕುವಂಥದ್ದು ಬುದ್ಧಿವಂತಿಕೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಮ್ಯೂಚುವಲ್ ಫಂಡಿಗೆ ಹಾಕೋದು ಹೇಗೆ? ಅತ್ಯಂತ ಸರಳ ಉಪಾಯಗಳಿವೆ. ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಮ್ಮಲ್ಲಿರುವಂಥ ಹಣವನ್ನು ಮ್ಯೂಚುವಲ್ ಫಂಡಿಗೆ ಹಾಕ್ಬೋದು. ಮ್ಯೂಚುವಲ್ ಫಂಡಿನಲ್ಲಿ ಮುಖ್ಯವಾಗಿ ಪ್ರತಿ ತಿಂಗಳು, ಈಗ ಉದಾಹರಣೆಗೆ ನಮಗೆ ಪ್ರತಿ ವಾರ ಹಾಲಿನಿಂದ ದುಡ್ಡು ಬರ್ತದೆ. ಹಾಲಿನಿಂದ 1,000 ರೂಪಾಯಿ ನಮಗೆ ವಾರದ ದುಡ್ಡು ಬರ್ತದೆ. ತಿಂಗಳಿಗೆ 5,000 ರೂಪಾಯಿ ನಮಗೆ ಹಾಲಿನಿಂದ ದುಡ್ಡು ಬರ್ತದೆ. ದನ ಸಾಕಿದವ್ರ ಬಗ್ಗೆ ಹೇಳೋದು ನಾನು. 5,000 ರೂಪಾಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಏನಾಗಬಹುದು? ಸಂಬಳ ಬರುವವರಿದ್ದಾರೆ, ಒಂದು ತಿಂಗಳಿಗೆ 30,000 ರೂಪಾಯಿ ಸಂಬಳ ಬರುವವರಿದ್ದಾರೆ. ಅವರು ಪ್ರತಿ ತಿಂಗಳು 8,000 ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ, 10,000 ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಏನಾಗ್ಬೋದು? ನಿಮಗೆ ಆಶ್ಚರ್ಯ ಆಗಿ ಕಾಣ್ಬೋದು. ಇವತ್ತು ಮಾರುಕಟ್ಟೆ ಪ್ರಿಡಿಕ್ಷನ್ಸ್ ಹೇಳ್ತಾರೆ, ಒಂದು 30 ವರ್ಷದ ಒಬ್ಬ ತರುಣ ತಿಂಗಳಿಗೆ 20,000 ರೂಪಾಯಿ ಮಾರುಕಟ್ಟೆಯಲ್ಲಿ ಹಾಕಿದರೆ 30 ವರ್ಷಗಳ ಬಳಿಕ ಆತ 3 ಕೋಟಿಯೋ 4 ಕೋಟಿ ರೂಪಾಯಿಯನ್ನೋ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ. ಇದು ಯಾವುದೇ ಒಂದು ಮ್ಯಾಜಿಕ್ ಅಲ್ಲ, ಮಂತ್ರದಂಡ ಅಲ್ಲ, ಇದು ಯಾವುದೇ ಒಂದು ಸುಳ್ಳು ಹೇಳುವ ವ್ಯವಹಾರ ಅಲ್ಲ. ಇದು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಣೆ ಮಾಡಿ ತಂದು ಕೊಡುವಂಥ ವ್ಯಾಪಾರ. ಇದರೊಳಗೆ ಯಾವುದೇ ಮೋಸ ವಂಚನೆ ಇಲ್ಲ. ಇದು ಸಂಪೂರ್ಣವಾಗಿ ಸೆಬಿ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರಿಂದ ಸಂಪೂರ್ಣವಾಗಿ ನಿಯಂತ್ರಿತವಾಗಿದೆ. ನೀವು ಹಾಕಿದಂಥ ಹಣ 1 ರೂಪಾಯಿ ಕೂಡ ಬೇರೆ ಯಾರು ಮುಟ್ಟುವ ಆಗಿಲ್ಲ. ನಿಮ್ಮ ಅಕೌಂಟಿಂದ ಮ್ಯೂಚುವಲ್ ಫಂಡಿಗೆ ಹೋಗ್ತದೆ, ಮ್ಯೂಚುವಲ್ ಫಂಡಿಂದ ನಿಮ್ಮ ಅಕೌಂಟಿಗೆ ವಾಪಸ್ ಬರ್ತದೆ. ಮಧ್ಯವರ್ತಿಗಳ ಕಾಟ ಇಲ್ಲ. ಹಾಗೆ ಮ್ಯೂಚುವಲ್ ಫಂಡ್ ಇವತ್ತು ನಿಜವಾಗಿ ಅದನ್ನು ಅರ್ಥ ಮಾಡಿಕೊಂಡವರಿಗೆ ಬಹಳ ದೊಡ್ಡ ಒಂದು ಲಾಭದಾಯಕ ಯೋಜನೆ. ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ 2009ರಲ್ಲಿ ಮಾರುಕಟ್ಟೆಯಲ್ಲಿ 8,000 ರೂಪಾಯಿ ಶೇರ್ ಮಾರ್ಕೆಟಿನ ಇಂಡೆಕ್ಸ್ 8,000 ಇತ್ತು. ಇವತ್ತು 2023ಕ್ಕೆ 72,000ಕ್ಕೆ ಮುತ್ತಿದೆ. ಅಂದರೆ 9 ಟೈಮ್. ಅವತ್ತು 100 ರೂಪಾಯಿ ಹಾಕಿ ಇರ್ತಿದ್ರೆ ಇವತ್ತು 900 ರೂಪಾಯಿ ಬರ್ತಿತ್ತು. ಅದಕ್ಕಿಂತ ನಿಮಗೆ ಅರ್ಥ ಆಗುವಾಗ ಹೇಳಬೇಕಂದ್ರೆ ಅವತ್ತು 1 ಲಕ್ಷ ರೂಪಾಯಿ ನೀವು ಹಾಕ್ತಿದ್ರೆ ಇವತ್ತು 9 ಲಕ್ಷ ರೂಪಾಯಿ ಕನಿಷ್ಠ ಆಗ್ತಿತ್ತು. ಅಷ್ಟು ಮಾರುಕಟ್ಟೆ ಬೆಳೆದಿದೆ.
ಅದನ್ನು ನಾವು ಉಪಯೋಗ ಮಾಡ್ಕೊಂಡಿಲ್ಲ. ಅದೆಲ್ಲ ಶ್ರೀಮಂತರು ವಿನಿಯೋಗ ಮಾಡ್ಕೊಂಡಿದ್ದಾರೆ, ಬಡವರು ಉಪಯೋಗ ಮಾಡ್ತಾಯಿಲ್ಲ. ಅದರಿಂದ ಬಡವರು ಅದನ್ನು ಉಪಯೋಗ ಮಾಡೋದಕ್ಕೋಸ್ಕರ ಇವತ್ತು ಅನೇಕ ಮ್ಯೂಚುವಲ್ ಫಂಡ್ ಅಡ್ವೈಸರ್ಸ್ ಬಂದಿದ್ದಾರೆ. ಅಂಥ ಒಬ್ಬರು ಅಡ್ವೈಸರ್ ನಮ್ಮ ಶ್ರೀಧರ್ ಭಟ್ರವರು, ನಮ್ಮ ಉಡುಪಿ ಹತ್ತಿರದ ಬಾರ್ಕೂರಿನವರು. ಕಳೆದ 25 ವರ್ಷಗಳಿಂದ ಮ್ಯೂಚುವಲ್ ಫಂಡ್ ಮಾರುಕಟ್ಟೆಯಲ್ಲಿ ಬಹಳ ಅಧ್ಯಯನ ಮಾಡಿ ತಮ್ಮದೇ ಆದಂಥ ಒಂದು ಕಂಪನಿಯನ್ನು ಸ್ಥಾಪಿಸಿದ್ದಾರೆ, 𝐼 ಫೈನಾನ್ಷಿಯಲ್ ಸರ್ವಿಸಸ್ ಅಂತ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ರೈತ ಬಾಂಧವರಿಗೆ, ನಮ್ಮ ಸಣ್ಣ ಅಂದರೆ ಮಧ್ಯಮ ವರ್ಗ, ಬಡ ಮಧ್ಯಮ ವರ್ಗದವರಿಗೆ ಮ್ಯೂಚುವಲ್ ಫಂಡ್ನಲ್ಲಿ ಹಣವನ್ನು ತೊಡಗಣೆ ಮಾಡುವಂಥ ಒಂದು ಸಲಹೆಯನ್ನು, ಸೂಚನೆಯನ್ನು ಕೊಡ್ತಾರೆ. ಅವರಿಗೆ ವೈಯಕ್ತಿಕವಾಗಿ ನಾವೇನು ದುಡ್ಡು ಕೊಡಬೇಕಾಗಿಲ್ಲ, ಆದರೆ ಅವರಿಗೆ ಮ್ಯೂಚುವಲ್ ಫಂಡ್ ಕಂಪನಿಯಿಂದ ಸ್ವಲ್ಪ ಅವರಿಗೆ ಕಮಿಷನ್ ಬರ್ತದೆ, ಆ ವಿಷಯ ಬೇರೆ. ಆದರೆ ನಾವು ಹಣವನ್ನು ಹಾಕೋದು ಹೇಗೆ, ಅದರಿಂದ ಯಾವ ರೀತಿ ಲಾಭ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣ ಮಾರ್ಗದರ್ಶನವನ್ನು ಅವರ ಕಂಪನಿ 𝐼 ಫೈನಾನ್ಷಿಯಲ್ ಸರ್ವಿಸಸ್ನ ವತಿಯಿಂದ ಅವರು ಕೊಡ್ತಾರೆ. ಅದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ನಮ್ಮ ಸಮೂಹ ಮಾಧ್ಯಮದಲ್ಲಿ ಅವರ ಒಂದು ಮಾತುಗಳುಳ್ಳ ಒಂದು ವಿಡಿಯೋ ಇವತ್ತು ಬಿಡುಗಡೆ ಆಗಿದೆ. ಮ್ಯೂಚುವಲ್ ಫಂಡ್ ಅಂದರೆ ಏನು, ಅದರಲ್ಲಿ ಹಣವನ್ನು ಯಾವ ರೀತಿ ತೊಡಗಿಸಬೇಕು, ಅದರಿಂದ ಏನು ಪ್ರಯೋಜನ ಇದೆ, ಅದನ್ನು ಸಾಮಾನ್ಯರಲ್ಲಿ ಸಾಮಾನ್ಯರು ಒಂದು ಬ್ಯಾಂಕ್ ಅಕೌಂಟ್ ಇಟ್ಕೊಂಡು ಹೋಗಿದ್ರೆ ಸಾಕು, ಅವರು ಯಾವ ರೀತಿ ಇದನ್ನು ಅದರಿಂದ ಲಾಭ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಅವರು ಕೊಟ್ಟಿದ್ದಾರೆ. ಇದರಿಂದ ನಾನು ಕೇಳ್ಕೊಳ್ಳೋದು ಇಷ್ಟ, ಇವತ್ತು ನಮ್ಮ ಸ್ವಸಹಾಯ ಸಂಘದ ನಾವು ಅನೇಕ ರೀತಿಯ ಉದ್ಯೋಗಗಳನ್ನು ಮಾಡಿ ನಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡಿದ್ದೇವೆ. ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡ್ತಾ ಇರ್ತಕ್ಕಂಥ ಅನೇಕ ನನ್ನ ಸಹೋದರ ಸಹೋದರಿಯರಿದ್ದಾರೆ. ಅವರು ಈ ಮ್ಯೂಚುವಲ್ ಫಂಡಿನ ಲಾಭವನ್ನು ಪಡ್ಕೊಳ್ಬೇಕು. ಅವರು ಕೂಡ ಅಂದರೆ ಒಂದು ದೀರ್ಘಾವಧಿ ವಯಸ್ಸಿಗೆ, ಈಗ 25-30 ವರ್ಷ ಆಗಿರೋರು ಮುಂದಿನ 30 ವರ್ಷಗಳಿಗೆ ಹಣವನ್ನು ತೊಡಗಣೆ ಮಾಡಿದರೆ ರಿಟೈರ್ ಆಗುವಾಗ ನೆಮ್ಮದಿಯಿಂದ ಬದುಕುವ ಹಾಗೆ ಫಂಡ್ ಬರುವಂಥ ಯೋಜನೆಗಳಿವೆ. ಮಗಳು ಇವತ್ತು 2 ವರ್ಷದವಳಿದ್ದಾಳೆ, ಅವಳಿಗೆ 25 ವರ್ಷ ಆಗುವಾಗ ಮದುವೆ ಆಗಬೇಕು. ಮದುವೆಗೆ ಹಣವನ್ನು ಹೇಗೆ ಇನ್ವೆಸ್ಟ್ ಮಾಡಿ ಹೆಚ್ಚು ಲಾಭವನ್ನು ಪಡ್ಕೊಳ್ಬೋದು, ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ಮಾಡ್ಕೊಳ್ಬೋದು. ಈ ರೀತಿ ಅನೇಕ ಗುರಿಗಳನ್ನು ಇಟ್ಟುಕೊಂಡು ನಾವು ಸಣ್ಣ ಸಣ್ಣ ತೊಡಗಣೆ ಮಾಡಿದರೆ ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ಳೋದು ಹೇಗೆ ಅಂಥೇಳಿ ಈ ಮ್ಯೂಚುವಲ್ ಫಂಡ್ ನಮಗೆ ಕಲಿಸಿಕೊಡ್ತದೆ. ಮ್ಯೂಚುವಲ್ ಫಂಡ್ ಅತ್ಯಂತ ಪಾರದರ್ಶಕವಾಗಿದೆ. ವೈಯಕ್ತಿಕವಾಗಿ ನಾನು ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಸಾಕಷ್ಟು ಹಣವನ್ನು ತೊಡಗಣೆ ಮಾಡಿದ್ದೇನೆ. ನಾಳೆ ನನ್ನ ನಿವೃತ್ತಿ ಜೀವನ ಮ್ಯೂಚುವಲ್ ಫಂಡ್ನಲ್ಲಿ ಬರ್ತಕ್ಕಂಥ ಆದಾಯದಿಂದನೇ ಮಾಡಬೇಕು ಅನ್ನುವಂಥ ವರೆಗೆ ನಾನು ಹಣವನ್ನು ತೊಡಗಣೆ ಮಾಡಿದ್ದೇನೆ. ನಮ್ಮ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ತನ್ನಲ್ಲಿ ಇರುವಂಥ ಸಣ್ಣ ಉಳಿತಾಯವನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾಯಿದೆ. ಮತ್ತು ಕಳೆದ 2 ವರ್ಷದಲ್ಲಿ ನಾವು ಉತ್ತಮ ಲಾಭವನ್ನು ಪಡ್ಕೊಂಡಿದ್ದು ಕೂಡ ನಾನು ಗಮನಿಸಿದ್ದೇನೆ. ಹಾಗೆ ವೈಯಕ್ತಿಕವಾಗಿ ನಾನು ಕಂಡಂತೆ ಮ್ಯೂಚುವಲ್ ಫಂಡು ಸೇಫ್ ಆಗಿದೆ. ಮ್ಯೂಚುವಲ್ ಫಂಡಲ್ಲಿ ವಂಚನೆ ಇಲ್ಲ. ಮ್ಯೂಚುವಲ್ ಫಂಡ್ ಸ್ವಲ್ಪ ದೀರ್ಘಕಾಲ 10 ವರ್ಷ, 20 ವರ್ಷ, 30 ವರ್ಷ ತೊಡಗಿಸಿಕೊಂಡು ಹೋದವರಿಗೆ ಖಂಡಿತವಾಗಿ ಮಾರುಕಟ್ಟೆಯಲ್ಲಿ ಅತ್ಯುತ್ತಮ ಲಾಭವನ್ನು ತಂದು ಕೊಡ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನೆಲ್ಲ ಸಹೋದರರಲ್ಲಿ ಈ ನಿಟ್ಟಿನಲ್ಲಿ ಚಿಂತನೆ ಮಾಡುವಂತೆ ವಿನಂತಿ ಮಾಡ್ಕೊಳ್ತೇನೆ. ಖಂಡಿತವಾಗಿ ನಮ್ಮ ಆರಾಧವರ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಿಡುಗಡೆ ಮಾಡಿದ್ದಾರೆ, ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಇವತ್ತು ಬಿಡುಗಡೆ ಮಾಡಿದ್ದಾರೆ, ಅದನ್ನೊಮ್ಮೆ ನೋಡಿ ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಇವತ್ತು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪರಮ ಪೂಜ್ಯ ಕಾವಂದ್ರ ದಿವ್ಯ ಹಸ್ತದಿಂದ ಒಂದು ವಿಡಿಯೋವನ್ನು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ವಿಡಿಯೋವನ್ನು ಇವತ್ತು ನಾವು ಲೈವ್ ಮಾಡಿರ್ತೇವೆ. ಈ ವಿಡಿಯೋ ಮುಖ್ಯವಾಗಿ ಇವತ್ತಿನ ದಿವಸದಲ್ಲಿ ವಿದ್ಯಾರ್ಥಿಗಳು ಎಜುಕೇಷನ್, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಹೊರಗೆ ಬಂದು ವೃತ್ತಿ ಜೀವನ ಸ್ಟಾರ್ಟ್ ಮಾಡುವಾಗ ಫಸ್ಟ್ ತಿಂಗಳು ಸಂಬಳ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಆ ಸಂಬಳವನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಹಿಂದಿನ ತಿಂಗಳವರೆಗೆ ಅವರಿಗೆ ಪಾಕೆಟ್ ಮನಿ ಇರುತ್ತೆ, ಮನೆಯಿಂದ ಹಣ, ತಂದೆ ತಾಯಿ ಹಣ ಕೊಡ್ತಾರೆ, ಅಜ್ಜಿ ಹಣ ಕೊಡ್ತಾರೆ, ಅದರಲ್ಲಿ ಅವರು ಜೀವನ ಕಳೀತಾ ಇರ್ತಾರೆ. ಸೊ ಬರೋ ತಿಂಗಳಿಂದ ಸಂಬಳ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಆ ಸಂಬಳದಲ್ಲಿ ಒಂದು ಪೋರ್ಷನ್ ನಿತ್ಯ ಖರ್ಚಿಗೆ ಬೇಕಾಗುತ್ತೆ, ಒಂದು ಪೋರ್ಷನ್ ಮೀಡಿಯಮ್ ಟರ್ಮ್ ರಿಕ್ವೈರ್ಮೆಂಟ್ಸಿಗೆ ಬೇಕಾಗುತ್ತೆ, ಇನ್ನೊಂದಷ್ಟು ಹಣ ನಿಮ್ಮ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟಿಗೆ ಬೇಕಾಗುತ್ತೆ. ಆದರೆ ಸಮಾಜದಲ್ಲಿ ಇವಾಗ ಏನಾಗ್ತಾ ಇದೆ, ಹೆಚ್ಚಿನವರು ಒಂದು ಸ್ವಲ್ಪ ಟ್ರೇಡಿಂಗ್ ಮಾಡಲಿಕ್ಕೆ ಹೋಗ್ತಾರೆ, ಕ್ರಿಪ್ಟೋ ಕರೆನ್ಸಿಗೆ ಹೋಗ್ಬೋದು, ಬೇರೆ ಬೇರೆ ರೀತಿಯ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಗಳನ್ನು ಟ್ರೈ ಮಾಡಲಿಕ್ಕೆ ಹೋಗ್ತಾರೆ. ಅದನ್ನು ಮಾಡುವ ಬದಲು ಅವರ ವೃತ್ತಿ ಯಾವುದು, ಅವರ ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್ ಯಾವುದು, ಅದ್ರ ಬಗ್ಗೆ ಜಾಸ್ತಿ ಗಮನವನ್ನು ಕೊಟ್ಟು ಸಂಬಳ ಬಂದ ನಂತರ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ, ಶಾರ್ಟ್ ಟರ್ಮಿಗೆ ಯಾವ ಪ್ರಾಡಕ್ಟ್, ಮೀಡಿಯಮ್ ಟರ್ಮಿಗೆ ಯಾವ ಪ್ರಾಡಕ್ಟ್, ಲಾಂಗ್ ಟರ್ಮಿಗೆ ಯಾವ ಪ್ರಾಡಕ್ಟ್ ಅನ್ನೋದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಇನ್ವೆಸ್ಟ್ ಮಾಡೋದ್ರಿಂದ ಅವರ ಆರ್ಥಿಕ ಸ್ವಾವಲಂಬನೆ ಅಥವಾ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಏನು ನಾವು ಹೇಳ್ತೀವಿ ಅದನ್ನು ಹೊಂದುವುದು ಬಹಳ ಸುಲಭ. ಇದಲ್ಲದೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕನ್ನಡದಲ್ಲಿ ಹೆಚ್ಚು ಕಡಿಮೆ ಒಂದು 16 ವಿಡಿಯೋ ಮಾಡಿ ಹಾಕಿದ್ದೇವೆ. ಅಂದರೆ ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಶಾರ್ಟ್ ಟರ್ಮಿಗೆ ಯಾವ ಪ್ರಾಡಕ್ಟ್, ಮೀಡಿಯಮ್ ಟರ್ಮಿಗೆ ಯಾವ ಪ್ರಾಡಕ್ಟ್, ಅಲ್ಲದೇ SIP ಅಂದರೆ ಏನು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವಾಗ ನಮಗೆ ಡಿಸ್ಟ್ರಿಬ್ಯೂಟರ್ಸಿಗೆ ಎಷ್ಟು ಕಮಿಷನ್ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿರುವಂತಹ ಎಲ್ಲ ಇನ್ಫಾರ್ಮೇಷನನ್ನು ಸರಿಯಾಗಿ ತಿಳ್ಕೊಳ್ಳಿ. ನಮ್ಮ ಆಫೀಸ್ ಇಲ್ಲಿ ಉಜಿರೆಯಲ್ಲಿ ಕೂಡ ಇದೆ. ನಮ್ಮ ಇಲ್ಲಿಯ ಬ್ರ್ಯಾಂಚಿನ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ, ಇಮೇಲ್ ಚಾನಲಲ್ಲೂ ಸಿಗುತ್ತೆ. ಅದನ್ನು ಸದುಪಯೋಗ ಪಡೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿ ವಿನಂತಿ.
ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.